ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇದು ವಾರ್ತೆ ದೇವರ ಗಂಗಸರ ಪಡೆದು ಗಾಡಿ ಕೊನ್ನದು ಗುದ್ದುದು ಏರಾಣಲ ಸೈಯರೆ ಕಾರಣ ಅಂಡ ಅಂಚೆ ನಕಲ ಮಿತ್ತು ಕೆರ್ನ ಕೇಸ್ ಪಾಡ್ದು ಕಠಿಣ ಕ್ರಮದ ತೊನ್ನೊಂದು ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಂತೆರ ಮಾರ್ಗ ಸುರಕ್ಷತೆ ಬಗೆಟ್ ಕುಡ್ಲದ ಪುರಭವನೊಡು ನಡಪಾಯಿನ ಜಾಗೃತಿ ಕಾರ್ಯಕ್ರಮಟ್ಟು ಆರು ಗುರ್ಕಾರ್ಮೆ ವಹಿಸದು ಪಾತಿರಿಯರ ರಾಷ್ಟ್ರೀಯ ಮಾರ್ಗ ಸುರಕ್ಷಿತದ ತಿಂಗುಲ ಆಚರಣೆದಲ್ಲಿ ಕೊಡು ಕುಡ್ಲ ನಗರ ಪೊಲೀಸ್ ನಿಲೇಟ್ ಜಾಗೃತಿ ಮೂಡುವನ ಕಾರ್ಯಕ್ರಮ ಅಂಗಾರ ಕುಡ್ಲದ ಪುರಭವನೋಡು ನಡೆತಂಡ ಸಾರ್ವಜನಿಕರು ಶಾಲೆ ಕಾಲೇಜ್ ಕಲ್ಪನಕ್ಲು ಬಸ್ ರಿಕ್ಷಾ ಡ್ರೈವರ್ ಯಜಮಾನ್ಯರನ ಸಂಘದ ಪದಾಧಿಕಾರಿಗಳು ಸಭೆಟ್ ಪಾಲ್ದೊಂಡರ ಜಪ್ಪಮುಖಿರ್ ಏನಪಯ್ಯ ಶಾಲೆದ ಜೋಕುಲು ಮಾರ್ಗದ ಜಾಗೃತಿ ಬಗ್ಗೆಟ್ ಬೀದಿ ನಾಟಕ ಪ್ರದರ್ಶನ ಮಲ್ತೆರ ಕುಡ್ಲಾ ನಗರುಡು ನಡತನಂಚಿನ ಕೆಲವು ಗಾಡಿಲಿಡ್ತಿನ ಸಿಸಿ ಕ್ಯಾಮರಡು ದಾಖಲೆಯನ ದೃಶ್ಯಲೇನ ಪ್ರದರ್ಶನ ಮಲ್ತದ ಮಾರ್ಗದ ಜಾಗೃತಿ ಬಗ್ಗೆಟ್ ಜನಕ್ಲೆಗ್ ಅರ್ಥ ಅಪನಂಚ ಮಲ್ತೆರ ಸಂಚಾರ ಎಡ್ಡ ವ್ಯವಸ್ಥೆಗೆ ಪುಗರ್ನಂಚಿನ ಸೇವೆ ಸಂದಾಯನಕ್ಲೆಗ್ ಸಮ್ಮನದ ಮರ್ಯಾದೆ ಮಲ್ತೆರ ಬರುವ ಕಲ್ಪನ ಜೋಕ್ಲೆಗ್ ರಸಪ್ರಶ್ನೆ ಪಂಥದಿದ ಇನಾಮ್ಲೇನ್ ಕೊರಿಯರ ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಗುರ್ಕಾರ್ಮೆ ವಹಿಸ್ತು ಪಾತಿರ್ದ ನಗರಡು ಒವ್ವೆ ಗಾಡಿ ಡ್ರೈವರ್ ಲತ್ತಂಡ ಗಾಡಿ ಉಡ್ಪನಕ್ಲು ಗಂಗಸರ ಪಡೆದು ಗಾಡಿ ಕೊನ್ನದು ಗುದ್ದುದು ಏರಾಂಡಲ ಸೈಯರೆ ಕಾರಣ ಅಂಡ ಅಂಚಿನಕ್ಲ ಮಿತ್ತು ಕೆರ್ನ ಅಪರಾಧ ಕೇಸ್ ಪಾಡ್ದು ಕಠಿಣ ಕ್ರಮದೆ ತೊಂಡು ಈ ಕಾಯ್ದೆದ ಡಿಟ್ಟು 10 ವರ್ಷ ಜೈಲು ಶಿಕ್ಷೆ ಆಪಣಂದು ಪಂಡ್ಯರ ಈ ಸೇಸಲಿಪ್ಪು ಈತದ ಸಭೆಟ್ ಪಾಲ್ದೆತ್ತೊನ್ನ ಸಿನಿಮಾ ನಟೆ ಡಾಕ್ಟರ್ ದೇವದಾಸ ಕಾಪಿಕಾಡು ಪಾತಿರ್ದು ಗಾಡಿ ಬುಡ್ಪನಕ್ಲ ಅವ್ಲು ಪೊಲೀಸರು ಉಲ್ಲೇರು ಕೆಮರಾ ಉಂಡು ಪೊಲೀಸರು ಕೆಮರಾ ಇಜ್ಜಂದಿನ ಮಾರ್ಗಡು ಪೋಯಿ ಪನ್ಪನ ಮನಸ್ಸನ್ನು ಬಿಡೋಡು ನಮ್ಮ ಜೀವದ ರಕ್ಷಣೆ ಬಗ್ಗೆಟ್ಟು ನಮ್ಮ ಕಾಳಜಿದೆ ತೊಂದು ನಿಯಮ ಪಾಲನೆ ಮಲ್ತೊಂದು ಸಂಚಾರ ಮಲ್ಪಡೊಂದು ಪಂಡ್ಯರ ಮಲ್ಲಪಿನ್ಯರ ಅದು ಸಭೆಟಿತ್ತಿನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ನ್ಯಾಯಾಧೀಶರು ಜೈಬುನ್ನಿಸ ಪಾತಿಡ್ದು ಮಾರ್ಗಲೆಡು ಗಾಡಿ ಎಡ್ತದ ಸೈಪ್ನಕ್ಲಿಡು 55% ಜನ ಜವನ ಜವಂದಿಯೇ ಆದುಲ್ಲೇರ ಇವ ಜನಕುಲು ಕುಟುಂಬದ ಆಧಾರ ಕುಂದ ಆದುಲ್ಲೇರ ಗುಮನ ಕೊರಂದೆ ಭಾರಿ ರಬ್ಬ ಸುಡುಕೊನೋದು ಗಾಡಿಲು ಗುದ್ದ್ಯರ ಕಾರಣ ಆಪ್ಯರ ರಬ್ಬ ಸಮಿತಿ ಸೂಚನಾ ಬೋರ್ಡ್ ಎಂದು ಪಾಡೋಡು ಸಂಚಾರ ಬಗೆಟ್ ತಿಳುವಳಿಕೆ ಕುರ್ಪನ ಕಾರ್ಯಕ್ರಮ ಪಾಡೋನೋಡು ಪಂಡ್ಯರ ಡಿಸಿಪಿ ಲೈನ ಮಿಥುನ್ ಕುಮಾರ್ ಕೆ ರವಿಶಂಕರ್ ಪಿ ಉಮೇಶ್ ಕೆಎಂಸಿ ಆಸ್ಪತ್ರೆದ ನ್ಯೂರೋ ಸರ್ಜರಿ ವಿಭಾಗದ ಮುಖ್ಯಸ್ಥರ ಡಾಕ್ಟರ್ ಅರ್ಜುನ್ ಶೆಟ್ಟಿ ಒತ್ತು ಸಾರಿಗೆ ಕಮಿಷನರ್ ಬೊಕ್ಕ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮುರುಗೇಂದ್ರ ಬಸವರಾಜ್ ಶಿರೋಳಕರ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿ ಸಂಚಾರ ವಿಭಾಗದ ಇಸಿಪಿ ನಜ್ಮಾ ಫಾರೂಕಿ ಕುಡ್ಲಬಡಕೈ ಒತ್ತು ವಿಭಾಗದ ಇಸಿಪಿ ಶ್ರೀಕಾಂತ್ ಕೆ ಮಾರ್ಗ ಸುರಕ್ಷತೆ ಜಾಗೃತದ ಮಾಹಿತಿ ಕಾರ್ಯಕ್ರಮ ಪಾಲ್ಗೊಂಡಿರು. ಯಾರು ಹೆಲ್ಮೆಟ್ ಹಾಕದೆ ರೋಡಲ್ಲಿ ಗಾಡಿ ಓಡಿಸ್ತಾ ಇರ್ತಾರೆ ಅವರನ್ನು ಕರೆದು ಅವ್ರಿಗೆ ಹೆಲ್ಮೆಟ್ ಡೊನೇಟ್ ಮಾಡ್ತೇವೆ ನಾವು. ಓಕೆ, ಹೆಲ್ಮೆಟ್ ಅಂತೂ ಡೊನೇಟ್ ಮಾಡಿದ್ದಾರೆ. ಆಮೇಲೆ ಅವ್ರು ಹಾಕ್ತಾರೆ ಇಲ್ಲ, ಯಾರು ಹೇಳ್ತಾರೆ ಅದನ್ನು 1 ಲಕ್ಷ ಇಟ್ಕೊಂಡು ಬೈಕ್ ಖರೀದಿ ಮಾಡಿದ್ದವನಿಗೆ ನಾವು 500 ರೂಪಾಯಿ 1,000 ಇಟ್ಕೊಂಡು ಅವ್ರು ಹೆಲ್ಮೆಟ್ ತೊಗೊಳ್ಳೋ ಕೆಪಾಸಿಟಿ ಇಲ್ಲ ಅವರಿಗೆ. ನಮಗೆ ಗೊತ್ತಿಲ್ಲ. ಭಾಳ ಖುಷಿಯಾಗಿದ್ದರು ಯಾರೋ ಒಬ್ಬರು ಬಂದಿಲ್ಲಿ ಹೆಲ್ಮೆಟ್ ತೊಗೊಳ್ತಾ ಇದ್ದಾಗ. ಅದು ಆ್ಯಕ್ಚುಲಿ ಇನ್ಸಲ್ಟ್ ಫೀಲ್ ಮಾಡಬೇಕಾದಂಥ ಒಂದು ಸಿಚುಯೇಷನ್. ಸೊ ಇದನ್ನು ಅರ್ಥ ಮಾಡಿಕೊಂಡಿದ್ರೆ ನಾನೇನು ಹೇಳಿದ್ದದು ಆ್ಯಕ್ಸಿಡೆಂಟ್ ಆಗದೇ ಇರುವಂಥದ್ದಲ್ಲ ಗ್ರೇಟ್ನೆಸ್. ಈಗ ಇಲ್ಲಿ ಸದ್ಯಕ್ಕೆ ಅಚೀವ್ಮೆಂಟ್ ಏನಾಗಿದೆ, ಮನೆಯಿಂದ ಹೊರಗೆ ಹೋಗಿದ್ದವನು ಯಾವುದೇ ಆ್ಯಕ್ಸಿಡೆಂಟಲ್ಲಿ ಕೈಕಾಲು ಮುರ್ಕೊಳ್ಳದೆ ಹೆಲ್ದಿಯಾಗಿ ವಾಪಸ್ ಬರುವಂಥದ್ದೇ ಒಂದು ಅಚೀವ್ಮೆಂಟ್ ಆಗುವಂಥ ಪರಿಸ್ಥಿತಿ ಬರ್ತಾಯಿದೆ. ಜಸ್ಟ್ ಬಿಕಾಸ್ ಎವ್ರಿಬಡಿ ಈಸ್ ರೆಕ್ಲೆಸ್ ಅಬೌಟ್ ದಿ ರೂಲ್ಸ್. ಲೋಕದ ಪಾಕ ಭಾಷೆಲು ಅಲಿದು ಪೋತೊಂಡು ಅಂಚಾದ ತುಳು ಭಾಷೆನ ಉರಿಪೊಡು ಒಂದೇ ಮಾತರಂದಂಚಿನ ಸಾಹಿತ್ಯ ತುಳುಟು ಬರುಡೊಂದು ಯಕ್ಷಗಾನ ಕಲಾವಿದರು ಸಾಹಿತಿ ಸಂಘಟಕರ ಕದ್ರಾ ನವನೀತ ಶೆಟ್ಟಿ ಪಂತೆರ ಒಡಿಯೂರುಡು ನಡೆದಿನ 26ನೇ ವರ್ಷದ ತುಳು ಸಾಹಿತ್ಯ ಸಮ್ಮೇಳನ ಒಂದೇ ಮಾತರಂಡು ಆರು ಗುರ್ಕಾರ್ಮೆ ವಹಿಸದು ಪಾತಿರಿಯರು. ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನೋಡು ನಡೆತೊಂದು ಪುನಃ ತುಳುನಾಡ ಜಾತ್ರೆ ಒಡಿಯೂರು ತೀರದಲ್ಲಿ ಕೊಡು 26ನೇ ವರ್ಷದ ತುಳು ಸಾಹಿತ್ಯ ಸಮ್ಮೇಳನ ಒಂದೇ ಮಾತರಂ ಯಕ್ಷಗಾನ ಕಲಾವಿದರು ಸಾಹಿತಿ ಸಂಘಟಕರಾಯನ ಕದ್ರಾ ನವನೀತ ಶೆಟ್ಟಿ ಗುರ್ಕಾರ್ಮೆಡ್ ನಡೆತಂಡ ಉದಿಪನಲಿಸಡು ಸಮ್ಮೇಳನದ ಪ್ರಧಾನ ಸಂಚಾಲಕರ ಡಾಕ್ಟರ್ ವಸಂತಕುಮಾರ ಪೆರ್ಲ ಎದ್ಕೊಂಡಿರ ಕದ್ರಾ ನವನೀತ ಶೆಟ್ಟಿ ಗುರ್ಕಾರ್ಮೆಡ್ ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ತುಳು ಸಮ್ಮೇಳನ ಉದಿಪನ ಮಲ್ತೆರ ಸ್ವಾಮೀಜಿಯರ ಪಾತ್ರದ ಒಂದೇ ಮಾತರಂ ಬದುಕು ಜನಕ್ಲೆನ್ ಮೆನ್ಪುನ ಶಕ್ತಿ ಉಂಡು
ಭಾಷೆ ಸಂಸ್ಕೃತಿ ಬಾರಿ ಮಲ್ಲೆ ಐನು ಒರಿಪೆರೆ ಒಗ್ಗಟ್ಟಾವಡು ವಿಶ್ವವಿದ್ಯಾನಿಲಯಡು ತುಳುಕಲ್ಪರೆ ಹೆಚ್ಚ ಉಮೇದದೆತನೋಡು ಕೃಷಿತ ಒಟ್ಟುಗು ಋಷಿ ಇತ್ತಂಡ ದೇಶಡು ಸುಭಿಕ್ಷ ಒಪ್ಪಣೊಂದು ಸ್ವಾಮೀಜಿಯರ್ ಪಂಡೆರ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರ್ಕಾರ್ಯರು ತಾರ್ನಾಥ ಗಟ್ಟಿ ಕಾಪಿಕಾಡ್ ಪಾತಿಡ್ದು ಮಠ ದೇವಸ್ಥಾನದ ನೆಲೆಟ್ ಭಾಷೆ ಸಾಹಿತ್ಯದ ಕಾರ್ಯಕ್ರಮ ನಡಪುಂಡು ರಾಜ್ಯಶ್ರೇಡು ಸಾರ್ವತ್ರಿಕವಾದ ಸಮ್ಮೇಳನಲು ನಡಪುಂಡು ತುಳು ಭಾಷೆಗೆ ತಾನಮಾನ ಕೊರಿಯರೆ ಸರ್ಕಾರ ಕೆಲಸ ಮಂತಂದುಂಡು ಜನಪ್ರತಿನಿಧಿಗಳಿಗೂ ಒತ್ತಡ ಪೂರ್ಣಗ ತುಳು ಸಂವಿಧಾನದ ಎನ್ಮನೆ ಪರಿಚಯದಗೂ ಸೇರುಣೊಂದು ಪಂಡ್ಯರ ತುಳುಲಿಪಿಟ್ಟು ಬರಿತಿನ ಒಂದೇ ಮಾತರಂ ಪದ ಬಿಡುಗಡೆ ಮಲ್ತೆರ ತುಳು ಭಾಷೆನ ಸಂವಿಧಾನದ ಎನ್ಮನೆ ಪರಿಚಯದಗೂ ಸೇರ್ಸಾಯರೆ ಪ್ರಧಾನಮಂತ್ರಿಲೆಗ್ ಬೊಕ ತುಳುನು ರಾಜ್ಯದ ರಡ್ಡನೆ ಭಾಷೆ ಅದು ಘೋಷಣೆ ಮಲ್ಪರೆ ಮುಖ್ಯಮಂತ್ರಿಲೆಗ್ ಟರಾವನು ಸಮ್ಮೇಳನಡು ತುಂಬುದೇಂಡ ಸಮ್ಮೇಳನದ ಗುರುಕಾರ್ಯರ ಕದ್ರಾ ನವನೀತ ಶೆಟ್ಟಿಗೆ ಸ್ವಾಮೀಜಿಯರು ಸಮ್ಮನದ ಮರ್ಯಾದೆ ಮಲ್ತೆರ ಕದ್ರಾ ನವನೀತ ಶೆಟ್ಟಿ ಗುರ್ಕಾರ್ಮಿದ ಭಾಷಣ ಮಲ್ತದ ರಾಷ್ಟ್ರೀಯತೆದ ಬಗೆಟ್ ಮೆನ್ಪುನ ಸಾಹಿತ್ಯದ ಅಗತ್ಯವುಂಡು ಲೋಕದ ಪಾಕ ಭಾಷೆ ಅಲಿದು ಪೋತುಂಡು ತುಳು ಭಾಷೆ ಸಂಸ್ಕೃತಿನ ಒರಿಪುನ ದಿಟ್ಟಿಡು ಪ್ರಯತ್ನ ಹೆಚ್ಚವಡು ಒಂದೇ ಮಾತರಂ ದಂಚಿನ ಸಾಹಿತ್ಯ ತುಳುಟು ಬರೋಡಾತನಂದು ಪಂಡಿರ ಸಾಧ್ವಿ ಮಾತಾನಂದಮಯಿ ಬೊಂಬೈದ ಉದ್ಯಮಿ ವಾಮಯ್ಯ ಬಿ ಶೆಟ್ಟಿ ಬೆಂಗಳೂರದ ಸದಾನಂದ ಸುಲಾಯ ಲಿಸ್ಟ್ ಪಾಲ್ತುಂಡ್ಯರ ರಥೋತ್ಸವ ಸಮಿತಿ ಸಂಘಟನಾ ಕಾರ್ಯಂತರ ಮಾತೇಶ್ ಭಂಡಾರಿ ಸೊಲ್ಮೆ ಸಂದಯರ ಲೋಕೇಶ್ ರೈ ಬಾಕ್ರ ಬೈಲ್ ಲೇಸು ಸುಧಾರ್ತಿರ ನಮ್ಮ ದೇಶೋಡು ಇತ್ತೊಂದು ಬಾಕಿದಕ್ಲಿಗೆ ದಾಸರಾದ ಉಪ್ಪಡ ಏನಂಚಿನ ಪರಿಸ್ಥಿತಿ ಉಪ್ಪುನಾಗ ನಮ್ಮ ಮಕ್ಕಳನ್ನು ಕುಡ್ತುಲಕ್ಕ ಅವನೊಂಜಿ ಕೆಲಸ ಈ ಒಂದೇ ಮಾತರಂ ಇನ್ಪಿನೊಂಜಿ ಗೀತದ ಮೂಲಕ ಆತನು ಐಕ್ ನೆತ್ತ ಉಳೈಡಿತ್ತನಂಚಿನ ಸಾಹಿತ್ಯಗಳು ಭಾರಿ ಪೊರ್ಲ ಕಂಡು ಉಂಡು ದೇಶದ ಕನ್ಯಾಕುಮಾರಿ ಹಿಡಿದು ಒಂಜಾತ್ ಕಾಶ್ಮೀರದ ಮುಟ್ಟ ಇತ್ತನಂಚಿನ ಮಾತ ವಿಚಾರಗಳಿಂದ ಅಂಚಿ ಪಡ್ಡೆದ ಕಡಲ ಮುಟ್ಟಗಳುಂಡು ಇಂಚಿ ಮೂಡೈದ ಭಾಗಗಳು ಉಂಟು ನಾಲ್ ಮರ್ಗಿಡ್ಲ ಒಂಜಾತ್ ಮಲ್ಲ ಮಟ್ಟದ ಕಾರ್ಯಗಳಾಯನೆ ನಮ್ಮ ನೆಂಪು ಅಂತ ನೋಡು ಬಹುಶಃ ನಮ್ಮ ಇಡೀ ತುಳುನಾಡು ತೋನಾಗ ಕೆಲವು ಕಡೆಟ್ಟು ಪೂರ್ವ ಕಾಲಡ್ ರಾಜಾಶ್ರಯ ತಿಕ್ಕದನ್ನ ತೋಜುಂಡು ಅವಲ ಈ ಒಂಜಿ ವಿಟ್ಲ ಸೀಮೇಡ್ ಬಳ್ಳಾಲರ ಅರಸರನ ಕಾಲಾಡು ತೂತಂದಮ್ಮ ಸಾರತ್ತ ವರ್ಮನತ್ತ 28 ತುಳುವ ಮಹಾಸಭೆಯನ್ನು ಕಟ್ಟನಾಗ US ಪಣಿಯಾಡಿರು ನಮ್ಮ ಒಂದು ಏತ್ ಅರೇನು ನೆಂಪು ಮಂತಂಡಲ ಯಾವಂದು ಒಂದೇ ಮಾತರಂದ ಟ್ರಾನ್ಸ್ಲೇಷನ್ ಅನುವಾದ ಅವು ನಮ್ಮ ತುಳುವೆರೆಡ್ದಾವೋಡು ಅಂಚಿನನೇ ಸಾಹಿತ್ಯ ನಮ್ಮ ತುಳು ಸಾಹಿತ್ಯನಾಗಲಿಡ್ದು ಮೂಡ್ದು ಬರೋಡು ಬೊಕ ಆ ಕೃತಿಕುಲು ಪ್ರಚಾರಗ ಬರೋಡು ಒಂದಿತ್ತಂಡ ನಮ್ಮ ಗುರುದೇವ ಪ್ರಕಾಶನ ಉಂಡು ಅಂಚಿನ ಎಡ್ಡ ಬೇಲಿನ ಗುರುದೇವ ಪ್ರಕಾಶನ ಖಂಡಿತವಾದ್ಲ ಮಲ್ಪುಂಡು ಅಂಚಾದ ಹೊಸ ಸಾಹಿತ್ಯಲು ಸೃಷ್ಟಿಯಾವಡು ರಾಷ್ಟ್ರೀಯತೆದ ಬುಲ್ಪು ಅರ್ಲಡು ಕುಡ್ಲದ ಜಪ್ಪು ಅರೆಕೆರೆ ಬೈಲ್ ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ದ ನೆಲೆಟ್ ಅವೇ ಕುಡ್ಲ ಪರಿಕಲ್ಪನದ ಡಿಟ್ಟು ಕುಡ್ಲ ನಗರ ಸಂಚಾರಿ ಪೊಲೀಸ್ ಇಲಾಖೆದ ಜತೆ ಸೇರಿಗಿಡ ಸಂಚಾರ ಸುರಕ್ಷತೆ ಬಗ್ಗೆ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ನಡೆದಂಡ ಕುಡ್ಲದ ಜಪ್ಪು ಅರೆಕೆರೆ ಬೈಲ್ ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ದ ನೆಲೆಟ್ ಅವೇ ಕುಡ್ಲ ಪರಿಕಲ್ಪನೆದ ಡಿಟ್ಟು ಕುಡ್ಲ ನಗರ ಸಂಚಾರಿ ಪೊಲೀಸ್ ಇಲಾಖೆದ ಜತೆ ಸೇರಿಗೆಡ ಸಂಚಾರ ಸುರಕ್ಷತೆ ಬಗ್ಗೆ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ನಡಪಾಯಿರ ಪಾಂಡೀಶ್ವರ ಬೊಕ್ಕ ಪೊಯ್ಯೆ ರೈಲು ಗೇಟ್ ಕೈತಲ್ ನಡತಿನ ಕಾರ್ಯಕ್ರಮಟು ಅಪರಾಧ ಬೊಕ್ಕ ಸಂಚಾರ ವಿಭಾಗದ ACP ಕೆ ರವಿಶಂಕರ್ ಬ್ಯಾರಿಕೇಡ್ಸ್ ಬೊಕ್ಕ ರೈಲು ಗೇಟ್ ಪೊರ್ತುದ ಬಗೆಟ್ಟು ಬೋರ್ಡ್ಲೆನ್ ಬಿಡುಗಡೆ ಮಲ್ತದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರ ಟ್ರಸ್ಟ್ದ ಅವೇ ಕುಡ್ಲ ಕೂಟ ಊರ್ದ ಸ್ವಯಂ ಸೇವಕರನ್ನ ಸಾಕಾರದೊಟ್ಟುಗು ರೈಲು ಗೇಟ್ ಮುಚ್ಚನ ಪೊರ್ತುಡು ಸಾರ್ವಜನಿಕರಿಗೆ ಸಂದ್ ಸಾಧಿ ಶಿಸ್ತು ಸಂಚಾರ ಶಿಸ್ತು ಬೊಕ್ಕ ಮಾರ್ಗ ಸುರಕ್ಷತೆ ಬಗೆಟ್ಟು ಜಾಗೃತಿ ಮೂಡಾಂಡ ಟ್ರಸ್ಟ್ದ ನೆಲೆಟ್ ಕಜವು ಬೊಕ್ಕ ಸಂಚಾರ ತೂವನ್ನ ವಲಯಡು ಕೈಕದೆತ್ತೊನ್ನ ಬೇತೆ ಬೇತೆ ಕಾರ್ಯಾಲಯನ ಬಗೆಟ್ಟು ಮಂಜುಳಾಜಿ ಇವರ ಕುರಿಯರು ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ ದುಂಬುದ ಪಾಲಿಕೆ ಸದಸ್ಯರು ಲತೀಫ್ ಶ್ರೀ ಅಂಬಾ ಮಹೇಶ್ವರ ಟ್ರಸ್ಟ್ ಗುರುಕಾರ್ಯರೇ ಸೀತಾರಾಮ ಪ್ರಧಾನ ಕಾರ್ಯಂತರ ಉಮಾನಾಥ ಕೋಟೆಕರ್ ಬೊಕ್ಕ ಟ್ರಸ್ಟ್ ಸದಸ್ಯರು ಕಾರ್ಯಕ್ರಮಟಿದ್ದರು. ಮಂಗಳೂರು ನಗರ ಪೊಲೀಸ್ ಇಲಾಖೆ ವತಿಯಿಂದ ನಾವಿದೊಂದು ಟ್ರೈನಿಂಗನ್ನು ಹಾಕಿದ್ದೇವೆ. ಅಂದರೆ ಒಟ್ಟು 11 12 ಬಾರಿ ಇಲ್ಲಿ
ಪಾಂಡೇಶ್ವರ ರೈಲ್ವೆ ಕ್ರಾಸಿಂಗಲ್ಲಿ ಗೇಟ್ ಬೀಳುತ್ತೆ. ಸೊ ಹಾಗಾಗಿ ನಾವು ಒಂದು ಆ್ಯಾವರೇಜ್ ಟೈಮ್ ಮತ್ತು ಡಿಪಾರ್ಟ್ಮೆಂಟಲ್ಲಿ ಕೇಳಿ ಸೊ 11 ಟೈಮಿಂಗಲ್ಲಿ ಹಾಕಿದ್ದೇವೆ. ಸೊ ಈ ಅವರ್ಸಲ್ಲಿ ಅದು ನೀವು ಎಮರ್ಜೆನ್ಸಿಯಾಗಿ ಈ ರೂಟಲ್ಲಿ ಬರ್ತಾ ಇದ್ದರೆ ಸೊ ಈ ಟೈಮಿಂಗಲ್ಲಿ ನಿಮಗೆ ಅವಾಯ್ಡ್ ಮಾಡಿ 10 ಅವರ್ ಆಗಿರ್ಬೋದು ಅಥವಾ ಕಂಕನಾಡ್ ಆಗಿರ್ಬೋದು ಅಥವಾ ಬೇರೆ ರೂಟನ್ನು ಪರ್ಯಾಯವಾಗಿ ನೀವು ಹೋಗ್ಬೋದು. ಸೊ ಇಲ್ಲಿ ಆಗ ಟ್ರಾಫಿಕ್ ಕಂಡೀಷನ್ ನಿಮಗೆ ಕಡಿಮೆ ಆಗುತ್ತೆ. ಸೊ ಇದಲ್ಲದೆ ಇಲ್ಲಿ ಕೂಡ ಬರುವಂಥ ವೆಹಿಕಲ್ಸ್ ಆದಷ್ಟು ಲೈನ್ ಡಿಸಿಪ್ಲಿನ್ ಮಾಡಿ. ಲೈನ್ ಡಿಸಿಪ್ಲಿನ್ ಮಾಡಿದ್ರೆ ವಿತಿನ್ ನಿಮಗೆ 5 ಮಿನಿಟ್ಸಲ್ಲಿ ಎಲ್ಲ ರೀತಿಯ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗುತ್ತೆ. ಅಕ್ಟೋಬರ್ 31 ನೋಂದಣಿ అయిన ಎಲೆಕ್ಟ್ರಿಕ್ ರಿಕ್ಷೋಲೆಗ್ ಕುಡ್ಲ ನಗರದ ಉಲೈ ಅವಕಾಶ ಇಜ್ಜಿಂದು ಜಿಲ್ಲಾಧಿಕಾರಿ ದರ್ಶನ್ ಆದೇಶ ಪಿದಡ್ಪಾದ ಬಡವಿರ ರಿಕ್ಷಾದಕ್ಲು ಕಂಗಾಲ ತೆರಂದು ಟೀಮ್ ಗ್ರೀನ್ ಸಿಟಿ ಗುರ್ಕಾರ್ಯರು ಪ್ರಜೇಶ್ ಪಂತೆರ ಆಟೋ ರಿಕ್ಷಾ ಡ್ರೈವರ್ ಬೊಕ ಯಜಮಾನ್ಯರ್ನ ಸಂಘ ಟೀಮ್ ಗ್ರೀನ್ ಸಿಟಿ ಗುರ್ಕಾರ್ಯರು ಪ್ರಜೇಶ್ ಕುಡ್ಲದ ಪ್ರೆಸ್ ಕ್ಲಬ್ಡ್ ಸುದ್ದಿ ಕುಟ್ಟುಡ್ ಪಾತಿಡ್ದು ದಕ್ಷಿಣ ಕನ್ನಡ ಜಿಲ್ಲೆಡ್ ವಲಯ ಪನ್ಪನ ವಿಚಾರನು ದೆತ್ತು ಪಾಡ್ದು ಇವಿ ರಿಕ್ಷಾಲು ಉಲುಲ ಸಂಚಾರ ಮಲ್ಪುಲಿ ಪನ್ಪನ ಆದೇಶನು ದುಂಬದ ಜಿಲ್ಲಾಧಿಕಾರಿ ಪಿದಡ್ಪಾದಿತ್ಯರ ಆಂಡ ಅಕ್ಟೋಬರ್ 31 ನೋಂದಣಿ ಆಯ್ನ ಎಲೆಕ್ಟ್ರಿಕ್ ರಿಕ್ಷೋಲೆಗೆ ಕುಡ್ಲಾ ನಗರದ ಉಲೈದ ಅವಕಾಶ ಇಜ್ಜಿಂದ ಜಿಲ್ಲಾಧಿಕಾರಿ ದರ್ಶನ್ ಆದೇಶ ಪಿದಡ್ಪಾದ ಬಡವೀರ ರಿಕ್ಷಾದಕ್ಲು ಕಂಗಲಾತಿರಂದು ದೂರಿಯರ ಈ ದುಂಬದ ಜಿಲ್ಲಾಧಿಕಾರಿನ ಆದೇಶ ನಮ್ಮದೆಂಕ್ಲು 4,30,000 ರೂಪಾಯಿ ಕೊಡ್ದು ಬ್ಯಾಂಕ್ ಸಾಲ ಮಲ್ತದ ಇವಿ ಆಟೋ ದೆತೊಂದ ಇತ್ತ ಹೊಸ ಡಿಸಿ ಬತ್ತದ ಗ್ರಾಮಾಂತರದಕ್ಲು ನಗರಕ್ಕೆ ಬರಿಯರೆ ಬಲ್ಲಿಂದು ಪಂಡ ಎಂಕುಲು ದಾನೆ ಮಲ್ಪಡು ಎಂಕ್ಲಿನ ಜೀವನಡು ಜಿಲ್ಲಾಧಿಕಾರಿಯರು ಗೊಬ್ಬುವೆರ ಒಂದು ನ್ಯಾಯನಾಂದಾರು ಪ್ರಶ್ನೆ ಪಾಡಿಯರ ಇತ್ತ ರಿಕ್ಷಾದಕ್ಲಿಗೆ ಅವಿಯತೋ ಸಮಸ್ಯೆಲು ಉಂಡು ಒರಿಯನ ಕೈಟ್ ಇರುವ ಪರ್ಮಿಟ್ ಉಂಡು ಮಾಲಿಗೆದ ಇಲ್ಲು ಉಪುನ ಇಡಲ ರಿಕ್ಷಾ ಉಂಡು ಆಂಡ ಬಡವಿರ ರಿಕ್ಷಾದಕ್ಲಿಗೆ ಸಾರ ನಮೂನೆದ ತಡೆಪು ಕಾನೂನು ಕನತದ ಅಕ್ಲಿನ ಬದುಕಿಗೆ ಪೆಟ್ಟು ಕೊರ್ಪುನವು ಸರಿಯತ್ತು ಇವಿ ರಿಕ್ಷಾದಕ್ಲಿಗೆ ಲೈಸೆನ್ಸ್ ಕೊರ್ಪುನೆಂದಾಂಡ CNG ರಿಕ್ಷಾಲೆಗ್ಲ ಹೊಸ ಲೈಸೆನ್ಸ್ ಕೊರಡೊಂದು ಪ್ರಜೇಶ್ ಒತ್ತಾಯ ಮಲ್ತೆರ ಸಂಘದ ಪದಾಧಿಕಾರಿಗಳು ರೋಷನ್ ಮೋಹನದಾಸ್ ಸುದ್ದಿ ಕೊಟ್ಟಿಡ್ತಾರ. ಈಗಿನ ನಮ್ಮ DC ಅವರು ಬಂದ ನಂತರ CNG ಹಾಗೂ LPG ಆಟೋ ಚಾಲಕ ಮಾಲಕರಿಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಅವರಿಗೆ ಅನುಗುಣವಾಗುವಂತೆ ಒಂದು ರೀತಿಯ ಆದೇಶವನ್ನು ಬೇರೆ ರೀತಿಯಲ್ಲಿ ಹೊರಡಿಸಿದ್ದಾರೆ. ಅವರು 5 ವರ್ಷದಿಂದ ಇಲ್ಲಿಯೇ ವಾಸವಿರಬೇಕು. ಅದಲ್ಲದೆ ಆ ಪರ್ಮಿಟನ್ನು ಪಡೆಯಲು ವಾಸ್ತವ್ಯ ಸರ್ಟಿಫಿಕೇಟ್ ಬೇಕು, ವೋಟರ್ ID ಬೇಕು, ರೇಷನ್ ಕಾರ್ಡ್ ಬೇಕು ಅನ್ನುವಂಥ ಕೆಲವು ನಿಬಂಧನೆಗಳು. ಪರ್ಮಿಟ್ಗೆ ರೇಟ್ ಇರುವಂಥದ್ದು 600 ರೂಪಾಯಿ ರೇಟು. ಇದು ಈಗ ಸಹ 3-3.5 ಲಕ್ಷಕ್ಕೆ ಸೇಲ್ ಆಗ್ತಾ ಇದೆ. 2ರಿಂದ 3-3.5 ಲಕ್ಷಕ್ಕೆ ಇದೇ ಮಂಗಳೂರಿನಲ್ಲಿ ಸೇಲ್ ಆಗ್ತಾ ಇದೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ಈ ಪರ್ಮಿಟ್ ವಿಷಯದಲ್ಲಿ ಒಬ್ಬೊಬ್ಬರಲ್ಲಿ 20 ಪರ್ಮಿಟು 10 ಪರ್ಮಿಟು ಈ ರೀತಿ ಒಬ್ಬೊಬ್ಬರಲ್ಲಿ ಇದೆ, 10 ರಿಕ್ಷಾಗಳು. ಆದರೆ EV ಅವರಿಗೆ ಒಂದು ರೂಲ್ಸ್ ಮಾಡಿದ್ದಾರೆ, ಒಬ್ಬರಿಗೆ ಒಂದೇ ರಿಕ್ಷಾ ಅಂತ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಕೇಳುವಂಥದ್ದು ಇದು ಯಾವ ನ್ಯಾಯ? ರೂಲ್ಸ್ ಮಾಡಲಿ. ಈಗ ಈ EV ಅವರಿಗೆ ಏನು ರೂಲ್ಸ್ ಮಾಡಿದ್ದಾರೆ ಅದು ರೂಲ್ಸ್ ಅನ್ನು ಅವರಿಗೆ ಸಹ ಮಾಡಲಿ, CNG ಅವರಿಗೆ LPG ಅವರಿಗೆ ಮಾಡಲಿ. ನಾವು ಅದನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತೇವೆ ಅವರ ರೂಲ್ಸ್ ಅನ್ನು. ಇವರು ಹೇಳಿದ್ದಾರೆ ಇಲ್ಲಿ ಒಬ್ಬ 5 ವರ್ಷ ಇಲ್ಲಿ ವಾಸವಾಗಿರಬೇಕು ಅಂತ. ಇಲ್ಲಿ ಬಾಡಿಗೆ ಮನೆಯಲ್ಲಿದ್ದವ 10-15 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದಾನೆ. ಇಲ್ಲಿ ಅವರಿಗೆ ಓಟ್ ಇರುವುದು ಇಲ್ಲಲ್ಲ, ಆ ಓಟ್ ಇರುವುದು ಅವನ ಊರಲ್ಲಿ, ಓಟ್ ಇರುವಂಥದ್ದು ಅವನ ಊರಲ್ಲಿ. ಆಗ ಅವನಿಗೆ ಇಲ್ಲಿ ವಾಸವ ಸರ್ಟಿಫಿಕೇಟ್ ಎಲ್ಲಿ ಸಿಗ್ತದೆ? ಬಂದರ್ ಫ್ರೆಂಡ್ಸ್ ಕ್ಲಬ್ಗೂ ನನತ ತಿನುಕ್ಲೆಡು ರಾಜ್ಯ ಪ್ರಶಸ್ತಿ ಬರಡಂದು ದುಂಬುದ ಮೇಯರ್ ಅಶ್ರಫ್ ಎಟಿಪ್ ಬೈಕ್ದೆರ್ ಕುಡ್ಲಾ ಬಂದರ್ದ ಝೀನತ್ ಬಕ್ಷ್ ಯತೀಮ್ ಖಾನ ಸಭಾಂಗಣೋಡು ನಡಪಾದಿನ ನೆತ್ತಿರ್ದಾನ ಶಿಬಿರೋಡು 6 ಪಾತಿರಿಯರ್ ಬಂದರ್ ಫ್ರೆಂಡ್ಸ್ ಕುಡ್ಲ ಬ್ಲಡ್ ಡೋನರ್ಸ್ ಕುಡ್ಲ KMC ನೆತ್ತಿರ್ನಿಧಿ ಕುಡ್ಲ ಅತ್ತಾವರದ ಜತೆ ಸೇರಿಕೆಡು ಮಾಮಲ್ಲ ನೆತ್ತಿರ್ದಾನ ಶಿಬಿರ ಬಂದರ್ದ ಝೀನತ್ ಬಕ್ಸ್ ಯತೀಮ್ ಖಾನ ಸಭಾಂಗಣೋಡು ನಡತಂಡು ಮಲ್ಲಪಿನ್ನೀರು ದುಂಬುದ ಮೇಯರ್ ಅಶ್ರಫ್ ಪಾತಿರ್ದು ಬಂದರ್ ಫ್ರೆಂಡ್ಸ್ ಕ್ಲಬ್ ಬಡವಿರ್ನ ಸೇವೆ ಮಂತೊಂದುಂಡು ನನದ ತಿನೋಕ್ಲೆಡಿ ಸಂಘಟನೆಗೆ ರಾಜ್ಯ ಪ್ರಶಸ್ತಿ ಬರಡಂದು ಎಡೆಪ್ಪು ಬಯಕೆಯರ ಬಂದರ್ ಫ್ರೆಂಡ್ಸ್ ಕ್ಲಬ್ ಗುರ್ಕಾರ್ಯರು MK ಫಯಾಸ್ ಬಂದರ್ ಗುರ್ಕಾರ್ಮೆ ವಹಿಸ್ತಿದ್ದಾರ. ಸಂಶುದ್ದೀನ್ ಕಂಡತ್ಪಳ್ಳಿ ದುಂಬುದ ಪಾಲಿಕೆ ಸದಸ್ಯರ ಝೀನತ್ ಸಂಶುದ್ದೀನ್, KE ರಶೀದ್, ಅಬ್ದುಲ್ಲಾ ಕುನ್ನೆ, ಮೊಹಮ್ಮದ್ ಅಲಿ, ಇಸ್ಮಾಯಿಲ್, MA ಅಶ್ರಫ್, ಇಮ್ರಾನ್ AR, ರಿಜ್ವಾನ್ ಕಾರ್ಯಕ್ರಮಡಿದ್ದಾರ. 4 ಜನ ಸಾಮಾಜಿಕ ಕಾರ್ಯಕರ್ತರ ಶಿಬಿರಡು ಪಾಲ್ದಿತ್ತೊಂದು ನೆತ್ತಿರ್ ಕೊರಿಯರ.
ಇದಕ್ಕಿಂತ ಮಿಗಿಲಾಗಿ ತಾವು ಮಾಡುವಂಥ ಕೆಲಸ ಇನ್ನೂ ಜೋರಾಗಿ ಆಗಬೇಕು. ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು. ಮತ್ತು ಕೆಲವು ಜನರು ಕೂಡ ಮುಂದಿನ ದಿವಸದಲ್ಲಿ ನಾನು ಫಯಾಜ್ ಹತ್ರ ಹೇಳಿದೆ, ಯಾಕಂದರೆ ಇವತ್ತು ನಮ್ಮ ಜಿಲ್ಲೆಯ ಪ್ರಶಸ್ತಿಗಳನ್ನು ತುಂಬ ಸಂಘ ಸಂಸ್ಥೆಗೆ ಕೊಡ್ತಾ ಇದ್ದಾರೆ. ತಾವು ಕೂಡ ಒಂದು ಅಪ್ಲಿಕೇಶನ್ ಹಾಕಬೇಕು. ತಮ್ಮ ಕಾರ್ಯವೈಖರಿಗಳನ್ನು ಎಲ್ಲ ಒಂದು ಬುಕ್ಲೆಟ್ ಮಾಡಿಕೊಂಡು ಒಂದು ಜಿಲ್ಲಾಧಿಕಾರಿಗೆ ಮತ್ತು ಬೇಕಾದವರು ಅರ್ಜಿ ಕೊಟ್ಟು ಮುಂದಿನ ಬರುವಂಥ ದಿವಸಗಳಲ್ಲಿ ತಮಗೆ ಕೂಡ ಈ ಬಂದರ್ ಫ್ರೆಂಡ್ಸಿಗೆ ಕೂಡ ಒಂದು ಪ್ರಶಸ್ತಿ ಒದಗಿ ಬರಲಿ ಅಂತ ಹಾರೈಸ್ತಾ ಶ್ರೀಕೃಷ್ಣನ ತೂದು ಸೇವೆ ಮಲ್ಪನವು ಮರ್ದದಂಚ ಕಾರ್ಯ ಮಲ್ಪನೊಂದು ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಪಂತೆರ ಒಡಿಪುದ ಶಿರೂರು ಮಠ ಪರ್ಯಾಯ ಉಚ್ಚಯದ ಅಖಿರಿದ ದಿನ ಮಧ್ವ ನವಮಿ ಕಾರ್ಯಕ್ರಮಟ್ಟು ಆಶೀರ್ವಚನ ಕುರಿಯರ ಒಡಿಪು ಶ್ರೀಕೃಷ್ಣ ಮಠದ ಶಿರೂರು ಪರ್ಯಾಯ ಉಚ್ಚಯದ 10 ದಿನದ ಧಾರ್ಮಿಕ ಪ್ರವಚನ ಬುಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಧ್ವ ನವಮಿದ ದಿನ ಅಂಗಾರೆ ಅಖಿರಿಯಾಂಡ್ ಪರ್ಯಾಯ ಉಚ್ಚಯಗಾದ ಬೇತೆ ಬೇತೆ ನಮೂನೆಡು ಸೇವೆ ಸಂದಾಯಿನ ಕೃಷ್ಣ ದಿವಾಡಿಗ ಹರೀಶ ಶಿರಿಗಾರ್ ಸುದರ್ಶನ ಶಿರಿಗಾರ್ ಸುಮಿತ್ರಾ ರಮೇಶ್ ಶಿರಿಗಾರ್ ಇಂಚ ಶಿರಿಗಾರ್ ಕುಟುಂಬಗೂ ಪರ್ಯಾಯ ಮಠಾಧೀಶರ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಸಮ್ಮಾನದ ಮರ್ಯಾದ ಮಲ್ತದ ಅನುಗ್ರಹ ಪ್ರಸಾದ ಕುರಿಯರ ಕೆನರಾ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ HK ಗಂಗಾಧರ DGM ಮಹಾಮಾಯ ಪ್ರಸಾದ್ ರಾವ್ ಅಧಿಕಾರಿ ಸಂಜಯ್ ಕುಮಾರ್ ಆಕ್ಸಿಸ್ ಬ್ಯಾಂಕ್ದ ದೀಪಶ್ರೀ ಸಿಟಿ ಯೂನಿಯನ್ ಬ್ಯಾಂಕ್ದ ಅಭಿಲಾಷ್ ಕೋಟ್ಯಾನ್ ರಾಜಸ್ಥಾನಿ ಸಮಾಜದ ಗುರುಕಾರ್ಯರ ದಶರಥ ಸಿಂಗ್ ಕೋಆಪರೇಟಿವ್ ಟೌನ್ ಬ್ಯಾಂಕ್ದ ಪಾದಿಪುಟ್ಟು ವಿಷ್ಣುಮೂರ್ತಿ ಆಚಾರ್ಯ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅಖಿಲ ಭಾರತ ಮಧ್ವ ಮಹಾಮಂಡಲದ ಗುರುಕಾರ್ಯರ ಗೌತಮ್ ಪರ್ಯಾಯ ಎದ್ಕೊನ ಸಮಿತಿದ ಮಟ್ಟ ರತ್ನಾಕರ ಹೆಡ್ಡೆ ಇಂಚ ಬೇತೆ ಬೇತೆ ವಲಯದ ನಾಯಕರಿಗೆ ಮರ್ಯಾದೆ ಸಂದೈತ ಮಲ್ತದ ಅನುಗ್ರಹ ಪ್ರಸಾದ ಕುರಿಯರ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಸಾಧನೆ ಮಲ್ತಿನಕ್ಲಿಗೆ ದೇವಿಯರ್ನ ಅನುಗ್ರಹ ಅವಡೊಂದು ಮಧ್ವಾಚಾರ್ಯರ ಮಧ್ವ ಮತ ಉಪದೇಶ ಕೊಡ್ತೇರ ಶ್ರೀಕೃಷ್ಣನ್ ತುದು ಸೇವೆ ಮಲ್ಪನವು ಮರ್ದದಂಚ ಕಾರ್ಯ ಮಲ್ಪನೊಂದು ಸ್ವಾಮೀಜಿ ಪಂಡ್ಯರ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಒಡಿಪುಗು ಈತ ಮಾತ ಕಲೆಬತ್ತಿನವು ಕೃಷ್ಣರ್ದು ಕೃಷ್ಣನ್ ಒಡಿಪುಗು ಮಧ್ವಾಚಾರ್ಯರ ಕನತೆರ ಪರಮಾತ್ಮೆ ಅವತಾರ ತಾಲೂಜಿರ ಅನುಗ್ರಹ ಮಲ್ಪೇರ ಮಧ್ವಾಂತರ್ಗತ ಗೋಪಾಲಕೃಷ್ಣ ಪಂಡು ಕೃಷ್ಣಾರ್ಪಣೆ ಮಲ್ಪಡು ಇಜ್ಜೆಂಡಾವು ಅವ್ಯ ಪುದರ್ದ ಬಾಕಿದಕ್ಲಿಗೆ ಪೋಪುನೊಂದು ಸ್ವಾಮೀಜಿ ಪಂಡ್ಯರ. ಇಷ್ಟೆಲ್ಲ ಉಡುಪಿಗೆ ಕಳೆ ಬಂದದ್ದು ಯಾವುದರಿಂದ? ಆ ಕೃಷ್ಣನಿಂದ. ಆ ಕೃಷ್ಣ ಇಲ್ಲಿಗೆ ಯಾಕೆ ಬಂದದ್ದು? ಕೃಷ್ಣ ಬಂದದ್ದು ಮಧ್ವಾಚಾರ್ಯರಿಗೋಸ್ಕರ. ಕಲಿಯುಗದಲ್ಲಿ ಪರಮಾತ್ಮ ಅವತಾರ ಮಾಡುವುದಿಲ್ಲ ಅಂತ, ತ್ರಿಯುಗ ಅಂತ ಪರಮಾತ್ಮನಿಗೆ ಹೆಸರು. ಆದ್ರೆ ಭಕ್ತನಿಗೋಸ್ಕರ ಪರಮಾತ್ಮ ಒಲಿತಾನೆ, ಅಧರ್ಮ ಹೆಚ್ಚಾದಾಗ ಬರ್ತಾನೆ ಅಂತ ಕೃಷ್ಣನೇ ಹೇಳಿದಾನೆ. ಅದನ್ನು ಹೇಗೆ ಕೂಡಿಸೋದು? ಅಧರ್ಮ ಹಾಗಾದ್ರೆ ಕಲಿಯುಗದಲ್ಲಿ ಆದ್ರೆ ದೇವರು ಬರೋದೇ ಇಲ್ಲ ಅಂತ ಆಗ್ತದಲ್ಲ. ಆದ್ರೆ ದೇವರೇ ಹೇಳಿದಾನೆ ಬರ್ತೇನೆ ಅಂತ. ಅದಕ್ಕೋಸ್ಕರ ಕೃಷ್ಣ ಅವತಾರ ಮಾಡುವುದಿಲ್ಲ, ಪರಮಾತ್ಮ ಅವತಾರ ಮಾಡುವುದಿಲ್ಲ, ಆದರೆ ಅನುಗ್ರಹ ಖಂಡಿತ ಮಾಡ್ತಾನೆ. ಅದಕ್ಕೆ ಉದಾಹರಣೆನೇ ಉಡುಪಿಯ ಕೃಷ್ಣ. ಇತ್ತೆ ಕುಕ್ಕುದ ಮರ ತೊಯ್ಯರ ತಿಕ್ಕುನವೇ ಅಪರೂಪ. ಮರ ಇತ್ತಂಡಲ ಕುಕ್ಕುತಿನಿಯರ ತಿಕ್ಕಂದು ಮುಡಿಬೂರ್ನಾಗ ಕೊಯ್ದು ಕೊನೆಯರೆ ಮರನೇ ಕೊರ್ಪ್ಯರ ಮಾರ್ಗದ ಬರಿತ ಮರಕ್ಲೆ ನೆಂಚ ಕೊರಿಯರೆ ಬಲ್ಲಿಂದ ಶಾಸಕರ ಅಶೋಕ್ ಕುಮಾರ್ ಕಾಡು ಇಲಾಖೆಗೆ ಸೂಚನೆ ಕೊಡ್ತೇರ. ನನ್ನ ಕುಕ್ಕುದ ಕಾಲ ದುಂಬುದ ಕಾಲದಂಚೆ ಇತ್ತೆ ಕುಕ್ಕುದ ಮರ ತುಯ್ಯರ ತಿಕ್ಕುನೋ ಅಪರೂಪ. ತಿಕ್ಕಂಡಲ ಮರಟು ಕುಕ್ಕು ಪಂದು ದಾಯಿ ಪಂಡ ಮುಡಿಪೂರ್ನಗ ಉಪ್ಪಡುಗು ಮುಡಿ ಕೊಯ್ಯರೆ ಇಡೀ ಇಡೀ ಮರನೇ ಕೊರ್ಪ್ಯರ. ಮಾರ್ಗದ ಬರಿಟ ಉಪ್ಪುನ ಕುಕ್ಕುದ ಮರಕುಲು ದುಂಬು ಜೋಕ್ಲಿಗೆ ಎತ್ಲ ಕುಕ್ಕು ಕೊರುವ ಇತ್ತಿನ ಮರಲ್ಲ ಕುಕ್ಕುದ ಮುಡಿಕು ಕೊರಂಡ ಪರ್ಂದು ಕುಕ್ಕು ಆಯರ್ಲ ಇಜ್ಜಿ ಪಕ್ಕಿ ಚನಿಲಿಗೆ ತಿನಿಯರ್ಲ ಇಜ್ಜಿ ಕುಕ್ಕುದ ದೈಕಲು ಕುಡಿಪರೆಲ್ಲ ಇಜ್ಜಿ. ಮಾರ್ಗದ ಬರಿತ ಮರತ ಕುಕ್ಕುದ ಬಗೆಟ್ ಕಾಡು ಇಲಾಖೆ ಬೊಕ್ಕ ಲೋಕೋಪಯೋಗಿ ಇಲಾಖೆ ಟೆಂಡರ್ಲೆತ್ತದ ಇಲೆವಾರಿ ಮಲ್ಪನವು ಇತ್ತಿನವೇ. ದುಂಬುದ ಕಾಲುಡು ಸರಕಾರ ಇಂಚ ಮಲ್ತೊಂದಿಜ್ಜಾಂಡ ಆಂಡ ಈ ವ್ಯವಸ್ಥೆಗೆ ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ತಡೆಪು ಪಾಡ್ದಿರ. ಮಾರ್ಗದ ಬರಿತ ಕುಕ್ಕುದ ಮರಕ್ಲೇನು ಒವ್ವೇ ಕಾರಣಗಳ ಏಲಂ ಮಲ್ಪರೆ ಬಲ್ಲಿಂದ ಕಾಡು ಇಲಾಖೆಗೆ ಸೂಚನೆ ಕೊಡ್ತೇರ. ಸರಕಾರಿ ಜಾಗೆಡುಪ್ಪುನ ಕುಕ್ಕುದ ಮರಟುಪ್ಪುನ ಕುಕ್ಕುಲು ಪಕ್ಕಿಲಿಗೆ ಬೊಕ್ಕ ಸಾರ್ವಜನಿಕರಿಗೆ ಗಲಸೊನ್ಯರೆ ಅವಕಾಶ ಮಲ್ತು ಕೊಡ್ತೇರ. ಈ ತುಂಬು ಏಲಂಡು ವಯಸ್ಸೊನ್ನಕ್ಲಿಗೆ ಮಾರ್ಗದ ಬರಿತ ಕುಕ್ಕುದ ಮರಕ್ಲೆಡು ಮುಡಿಬೂರ್ನ ಬೆರಿಕೆ ಐನು ಮಾತ ಕೊಯ್ದು ಮಾರೊಂದಿತ್ತೇರ ಎಂದೆಡ್ದವರ ಕುಕ್ಕುದ ಮರಟು ಪರ್ಂದು ಕುಕ್ಕು ಆಪನವೇ ತತ್ವೊಂದಿತ್ತಂಡ. ಪರ್ಂದರೆ ಮರಟು ಕುಕ್ಕಿ ಇಜ್ಜಂದೆ ಚನಿಲು ಪಕ್ಕಿಲಿಗೆ ಮರತ ವಂಶಾಭಿವೃದ್ಧಿಗೆ ಭಾರಿ ನಷ್ಟ ಹೊಂದಿತ್ತಂಡ. ಜನಕ್ಕಲು ಕುಕ್ಕು ತಿಂದದು ಕೊರಂಟನು ಓಲೋಲು ದಕ್ಕಂಡ ದಯ್ಯಾದ ಮರಲ ಹೊಂದಿತ್ತಂಡ. ಪಕ್ಕಿಲೆಡ್ದಲ ಒಂದುವೇ ರೀತಿಯ ಹೊಂದಿತ್ತಂಡ. ಶಾಸಕರ ಅಶೋಕ್ರಯ್ಯರನ ಈ ಹೊಸ ಆಲೋಚನೆ ನನದ ದಿನಕ್ಲೆಡು ಊರ್ದ ಕುಕ್ಕುದ ಜಾತಿಲೆನ ಅಭಿವೃದ್ಧಿಗೆ ಬೊಕ್ಕ ಮರಕ್ಲೆನ ಮುದಿಳ್ದು ಜೋಕ್ಲೆನ ಗೊಬ್ಬುಲೆನ ಸುರುಮಲ್ಪನೆಕ್ಲ ಒಂಜಿ ಕೊಂಜಿ ಸಂಬಂಧ ಜೋಡ್ಸಾಯರೊಂದೊಂದು ಎನ್ನದಂಡ.
ರಸ್ತೆ ಬದಿಯಲ್ಲಿ ಮತ್ತು ಸರ್ಕಾರಿ ಜಾಗದಲ್ಲಿರುವಂಥ ಈ ಮಾವಿನ ಮರ, ಹಲಸಿನ ಮರ, ನೇರಳೆ ಮರ ಮತ್ತು ಪುನರ್ಪುಳಿ ಅಂತೆಲ್ಲ ಬರ್ತದೆ. ಜನ ಏನು ಮಾಡ್ತಾರೆ, ಇದನ್ನೊಂದು ಕಡಿಮೆ ಒಂದು 40,000 30,000ಕ್ಕೆ ಇಡೀ ಒಂದು ಕಡೆ ಆಕ್ಷನಲ್ಲಿ ತಗೊಂಡು ಆಕ್ಷನ್ ಮಾಡುವಂಥ ಪ್ರಕ್ರಿಯೆ ಸರ್ಕಾರದ ಹಿಂದಿನಿಂದ. ಇದು ತಪ್ಪು ಅಂತ ನಾನು ಹೇಳೋದು. ಈ ಮಾವಿನ ಮರದಲ್ಲಿ ಆಗುವಂಥ ಈ ಮಿಡಿ ಏನಿದೆ, ಇದನ್ನು ಕೊಯ್ಯುವ ಒಂದು ಕೆಲಸದಲ್ಲಿ ಇಡೀ ಮಾವಿನ ಮರದ ಗೆಲ್ಲನ್ನೇ ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ. ಇದು ಯಾರಿಗೆ ಇದ್ದದ್ದು? ಇದು ಮಕ್ಕಳಿಗೆ, ಸಾರ್ವಜನಿಕರಿಗೆ, ಪಕ್ಷಿಗೆ, ಪ್ರಾಣಿಗೆ, ಬಾವಳಿ, ಬೆರು, ಎಷ್ಟು ಪಕ್ಷಿಗಳಿದೆ ಅಂತ ಇಂದು ಬದುಕ್ತವೆ. ಅದೆಲ್ಲಿ ಹೋಗೋದು ತಿನ್ನಲಿಕ್ಕೆ? ಅದಕ್ಕೆ ಬಾಯಿ ಬರುವುದಿಲ್ಲ, ಅದಕ್ಕೆ ಕುಡಿಲಿಕ್ಕೆ ನೀರು ಸಿಗುವಂಥ ವ್ಯವಸ್ಥೆಗಳು ಇಲ್ಲ. ಪಕ್ಷಿಗಳು ಎಲ್ಲಿದೆ ನಮ್ಮ ಹತ್ರ? ಕಡಿಮೆ ಆಗ್ತಾ ಇದೆ. ಈ ಮೊಳ ಅಂತ ಒಂದು ಚಿಕ್ಕದಿತ್ತು, ಚಿಕ್ಕ ಪ್ರಾಣಿ, ಎಲ್ಲಿದೆ? ಭಾರಿ ಕಡಿಮೆ, ನೋಡಲಿಕ್ಕೆ ಸಿಗುವುದಿಲ್ಲ. ಅದಕ್ಕೆ ಆಹಾರನೇ ಇಲ್ಲ. ಅದಕ್ಕಾಗಿ ನಾನು ಹೇಳುವಂಥದ್ದು, ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಯಾರಾದರೂ ಆಕ್ಷನ್ ಮಾಡಿದರೆ, ಯಾರಾದರೂ ಸರ್ಕಾರಿ ಜಾಗದಲ್ಲಿರುವಂಥ ಮಾವಿನ ಮಿಡಿಯನ್ನು ಕೊಯ್ದರೆ ಅವರ ಮೇಲೆ ಕೇಸ್ ಬುಕ್ ಮಾಡ್ತೀವಿ, ಅವರನ್ನು ಒಳಗೆ ಕೂರಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದು ನಮಗೆ ಮಕ್ಕಳಿಗೆ ಸಿಗಬೇಕು, ಸಾರ್ವಜನಿಕರಿಗೆ ಸಿಗಬೇಕು, ಪ್ರಾಣಿ ಪಕ್ಷಿಗಳಿಗೆ ಸಿಗಬೇಕು. ರಸ್ತೆ ಬದಿಯಲ್ಲಿರುವಂಥ ಸರ್ಕಾರಿ ಜಾಗದಲ್ಲಿರುವಂಥ ಗಿಡಗಳು ನಾಶ ಆಗಬಾರ್ದು. 1 ವರ್ಷ ಬೆಲೆ ಬಂದರೆ 3 ವರ್ಷ ಇಲ್ಲ. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ಕಟ್ ಮಾಡಿ ಆಯ್ತು, ಅವರು ಕೊಯ್ಯುವ ನಿಟ್ಟಿನಲ್ಲಿ ಎಲ್ಲ ಕಟ್ ಮಾಡ್ತಾರೆ. ಅದಕ್ಕೆ ಈಗ 2 ವರ್ಷದಿಂದ ಯಾವುದೇ ಮಿಡಿಯನ್ನು ಕೊಯ್ಯುವುದಿಲ್ಲ. ನೀವು ನೋಡ್ಬೋದು ಈಗ ಮಾವಿನ ಗಿಡದಲ್ಲಿ ಯಾವ ರೀತಿ ಹೂ ಬಂದಿದೆ. ಅದನ್ನು ನೋಡುವಾಗ ಅದಕ್ಕಿಂತ ಹಾಕುವಂಥ ಸಂತೋಷ ಬೇರೆ ಇಲ್ಲ. ನೀವು ರಸ್ತೆಯಲ್ಲಿ ಹೋಗುವ ನೋಡಿ, ಇದು ಏನಂತ ಹೇಳಿದ್ರೆ ನಾವು 2 ವರ್ಷದಿಂದ ಯಾವುದೇ ಮಿಡಿಯನ್ನು ಕೊಯ್ಯುವುದಿಲ್ಲ. ಅದೆಲ್ಲ ಗಿಡ ಹಾಗೇನೇ ಇದೆ, ಒಳ್ಳೆ ಬೆಲೆ ಬಂದಿದೆ. ಇದಕ್ಕೆ ಸಾರ್ವಜನಿಕರನ್ನು ಕೂಡ ಸಹಾಯವನ್ನು ಕೇಳ್ತೇವೆ. ಕುಡ್ಲದ ನೀರ್ಮಾರ್ಗ ಕೈತಲ್ದ ಮಾಣೂರು ಶ್ರೀ ಸುಬ್ರಾಯ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಫೆಬ್ರವರಿ 2 ಮುಟ ನಡಪಂಡು ಒಂಜೇಕ ಪುದೆ ಕಾಣಿಕೆ ಮೆರವಣಿಗೆ ಎನ್ಮೇಕ ಬ್ರಹ್ಮಕಲಶ ಅಟ್ಟಣೆ ಮಲ್ದೇರ. ಕುಡ್ಲ ನೀರ್ಮಾರ್ಗ ಕೈತಲ್ದ ಮಾಣೂರು ಶ್ರೀ ಸುಬ್ರಾಯ ದೇವಸ್ಥಾನ ಸುಮಾರು 2 ಕೋಟಿ ರೂಪಾಯಿ ಖರ್ಚಿಡ ಜೀರ್ಣೋದ್ಧಾರ ನಾಗಪನಬುಕ ರಾಜಗೋಪುರ ಕಟ್ಟದಿದ್ದ ಫೆಬ್ರವರಿ 2 ಮುಟ ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶ ನಡಪರೆಂಡು. ಈ ಬಗೆಟ್ ಬ್ರಹ್ಮಕಲಶ ಸಮಿತಿ ಬಕ ವ್ಯವಸ್ಥಾಪನಾ ಸಮಿತಿದಕ್ಕಲು ಬುಧವಾರ ಸುದ್ದಿ ಕೊಟ್ಟಡು ಮಾಹಿತಿ ಕೊರಿಯರ. ಫೆಬ್ರವರಿ 1 ಐತಾರ ಮಧ್ಯಾಹ್ನದ ಬಕ 3 ಗಂಟೆಗೆ ಸೀಮೆಗೆ ಸಂಬಂಧ 7 ಗ್ರಾಮ ಬಕ ಬೇತೆ ಬೇತೆ ಕಡೆ ಹಿಡಿದು ಬತ್ತಿನ ಪುದೆ ಕಾಣಿಕೆಲೆನ ನೀರ್ಮಾರ್ಗೊಡ್ದು ಮೆರವಣಿಗೆಡು ಬೇತೆ ಬೇತೆ ಕಲಾಕೂಟಲೆನ ಒಟ್ಟು ಕ್ಷೇತ್ರ ಕನಪುಂಡು ರಡ್ಡೆ ಕಣೆಯನ್ಮ ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮಲು ಶುರುವಾದ ತೋರಣ ಮುಹೂರ್ತ ಉಗ್ರಾಣ ಮುಹೂರ್ತ ನಡಪಾವಣೊಂದು ಪಂಡಿರ. ಫೆಬ್ರವರಿ 3 ಮಹಾಮೃತ್ಯುಂಜಯ ಯಾಗ 4 ಎನ್ಮ ಗಂಟೆಗೆ ನವಗ್ರಹ ಶಾಂತಿ ಹೋಮ ಆದ ನಾಗದೇವರನ ಪ್ರತಿಷ್ಠೆ ನಾಗದರ್ಶನ 5 ಎನ್ಮ ಗಂಟೆಗೆ 7 ನಿಮಿಷಗೂ ಮಾಣೂರು ಶ್ರೀ ಸುಬ್ರಾಯ ದೇವರನ ಪ್ರತಿಷ್ಠೆ ಮಲ್ಪಡು ಆಜೆ ಎನ್ಮೊಡ್ದು ಗಣಪತಿ ದೇವರು ಪಾರ್ವತಿ ದೇವಿ ಪ್ರತಿಷ್ಠೆ ಚಂಡಿಕಾ ಹೋಮ ಬಯ್ಯಕ ಧ್ವಜ ಕಲಶಾಭಿಷೇಕ 7 ಎನ್ಮ ಗಂಟೆಡ್ದು ಗಣಪತಿ ಪಾರ್ವತಿ ದೇವರನ ಕಲಶಾಭಿಷೇಕ ಎನ್ಮೇಕ ಇತರ ಕಾಂಡೆ 35 ಸುಬ್ರಾಯ ದೇವರಿಗೆ ಬ್ರಹ್ಮ ಕಲಶಾಭಿಷೇಕ ರುದ್ರಯಾಗ ದುರ್ಗಾ ಹೋಮ ಅದು ಹೊಸ ಕೊಡಿಯೇ ರೌಂಡು. 1 ಮಧ್ಯಾಹ್ನ 12 ಗಂಟೆಗೆ ರಥೋತ್ಸವ, ರಾತ್ರಿ ಸುರುತ ತೆಪ್ಪೋತ್ಸವ, ಕೆರೆ ದೀಪೋತ್ಸವ, ಶಯನೋತ್ಸವ ನಡಪರೆಂಡು. 10 ರಾತ್ರಿ ರಥೋತ್ಸವ, ಜಲಕ ದೈವ ದೇವರನ ಭೇಟಿ, ಕೊಡಿಜಾರ್ದು ಮೈಸಂದಾಯ ಲೆಕ್ಕೆಸಿರಿ ನೇಮ ನಡಪರೆ ಉಂಡು. ಈ ಮಾತ ಕಾರ್ಯಕ್ರಮಲಿಡು ಊರು ಪರ ಊರಿನ ಭಕ್ತಿರ ಸೇರಿದು ಪುರ್ಲು ಮಲ್ತು ಕೊರಡೊಂದು ಸಮಿತಿ ತಕ್ಕಲು ಭಿನ್ನೈತೊಂಡೆರ. ಬ್ರಹ್ಮ ಕಲಶ ಸಮಿತಿ ಗುರ್ಕಾರ್ಯರು ಪದ್ಮನಾಭ ಕೋಟ್ಯಾನ್, ಕಾರ್ಯ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್, ಪ್ರಧಾನ ಪೂಜೆ ಮಲ್ಪನ ರಾಜೇಶ್ ಭಟ್, ಪದಾಧಿಕಾರಿಗಳು ವ್ಯವಸ್ಥಾಪನಾ ಸಮಿತಿ ಪದಾಧಿಕಾರಿಗಳು ಸುದ್ದಿ ಕೊಟ್ಟಿದ್ದೇರ. 9 ಬ್ರಹ್ಮಕಲಶೋತ್ಸವ ನಡೆದು ಪುನರ್ ನಿರ್ಮಾಣ ಮಂತದ ಹೈಗಿರಿಯ ತಂತ್ರಧಾರ ತಿರಾರ್ನ ನೇತೃತ್ವಡು ಬೋಡಾಲಕ ಬ್ರಹ್ಮಕಲಶೋತ್ಸವ ನಡೆದು ಇತ್ತ 14 ವರ್ಷ ಕಲಿದಾಯ ಬೊಕ್ಕ ಕೂಡ ಪರಿಪೂರ್ಣವಾದ ಜೀರ್ಣೋದ್ಧಾರ ಮಂತದ ದೇವರ ಬ್ರಹ್ಮಕುಂಭಾಭಿಷೇಕ 1ನೇ ತಾರೀಕರದ ಪ್ರಾರಂಭ ಅದು 19ನೇ ತಾರೀಕು ಮುಟ ವಿಜೃಂಭಣೆ ನಡಪರೆ ಕೆಲವು ವಿಶೇಷಗಳು ನಡದಿಂಚಿತ್ತಿನ ವಿಚಾರ ನಮ್ಮ ಸುರುಟಾದು ಐಕ ಬೋಡಾಲಕ ಮಾತು ಇಡೀ ಗ್ರಾಮಸ್ಥರನ್ನಾಗಲಿ ಇಡೀ ಹಿರಿಯರನ್ನಾಗಲಿ ಪೂರ ಸೇರ್ಸಾದು ಐಕ ಅಷ್ಟಮಂಗಲ ಪ್ರಶ್ನೆ ಸರ್ವೇಂದ್ರಿಯಾಣಿ ನಯನ ಪ್ರಧಾನ ಮಿಂಚ ಶರೀರಡು ಕಣ್ಣು ಮಣ್ಪಣ ಪ್ರಧಾನ ನಮ್ಮ ಧರ್ಮಗೂ ಆ ಜ್ಯೋತಿಷ್ಯ ಮಣ್ಪಣ ಪ್ರಧಾನ ನಡೆದವರ ಅಷ್ಟಮಂಗಲ ಪ್ರಶ್ನೆ ಇಡೀ ಗ್ರಾಮಸ್ಥರನ್ನು ಸೇರ್ಸಾದು ಮಾತೆರೊಟ್ಟಿಗಿತ್ತದು ವಿಜೃಂಭಣೆ ನಡೆದವರ ದೇವರನ್ನ ಬೇಲಾಪಲಕ ದೇವರನ್ನ ನಂಗೆ ಅನುಗ್ರಹ ಮಾಡ್ಪಾಡು. 1ನೇ ತಾರೀಕು ಹೊರೆಕಾಣಿಕೆಯ ಮುಖಾಂತರ ನಮ್ಮ ಕಾರ್ಯಗಳು ಪ್ರಾರಂಭ ಆಗ್ತದೆ. 2ನೇ ತಾರೀಕು ಧಾರ್ಮಿಕ ವಿಧಿವಿಧಾನಗಳು ಅಧಿಕೃತವಾಗಿ ಪ್ರಾರಂಭ ಆಗ್ತದೆ. ಬೆಳಗ್ಗೆ 8ಕ್ಕೆ ಆಚಾರ್ಯರ ಸ್ವಾಗತ, ಸಾಮೂಹಿಕ ಪ್ರಾರ್ಥನೆ, ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತ, ಹೀಗೆ ವಿವಿಧ ಧಾರ್ಮಿಕ ಕಾರ್ಯಗಳ ಮುಖಾಂತರ 3ನೇ ತಾರೀಕು ಮಹಾಮೃತ್ಯುಂಜಯ ಯಾಗ, ಸಂಜೆ ನಾಗಾಲಯ ವಸ್ತ್ರಾದಿ ನಾಗಬಿಂಬಾದಿ ವಾಸ,
ಹೀಗೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಗಳು ಅವತ್ತು ನಡೀತದೆ. 4ನೇ ತಾರೀಕು ಬೆಳಿಗ್ಗೆ ನವಗ್ರಹ ಶಾಂತಿ, ನೂತನ ನಾಗಾಲಯದ ನಾಗದೇವರ ಪ್ರತಿಷ್ಠೆ, ನಾಗದರ್ಶನ, ಆಶ್ಲೇಷ ಬಲಿ, ಸುಬ್ರಹ್ಮಣ್ಯ ದೇವರ ಬಿಂಬ ಶಯ್ಯಾದಿವಾಸ, ಧ್ವಜಾದಿವಾಸ ಕಾರ್ಯಗಳು ನಡೀಲಿಕ್ಕಿದೆ. ಫೆಬ್ರವರಿ 5ನೇ ತಾರೀಕು ಬೆಳಗ್ಗೆ 8ರಿಂದ ಸುಬ್ರಾಯ ದೇವರ ಪ್ರತಿಷ್ಠೆ. ಈಗ ಸಂಕೋಚ ಆಗಿ ಬಾಲಾಲಯದಲ್ಲಿರ್ತಕ್ಕಂಥ ದೇವರ ಪ್ರತಿಷ್ಠೆ 5ನೇ ತಾರೀಕು 8 ಗಂಟೆಗೆ ನಡೀತದೆ. 8 ಗಂಟೆ 7 ನಿಮಿಷಕ್ಕೆ. ಅವತ್ತು 5:30ರಿಂದ ಸಂಜೆ ಗಣಪತಿ ಅವನ, ಪಾರ್ವತಿ ಶಯ್ಯಾದಿವಾನ, ಧ್ವಜಗಳ ಕಲಶಾಭಿಷೇಕ, ಈ ಉಪದೇವತೆಗಳ ಎಲ್ಲ ಪ್ರತಿಷ್ಠಾ ಕಾರ್ಯಗಳು ನಡೀಲಿಕ್ಕಿದೆ. 6ನೇ ತಾರೀಕು ಗಣಪತಿ ದೇವರು, ಪಾರ್ವತಿ ದೇವಿ ಪ್ರತಿಷ್ಠೆ, ಚಂಡಿಕಾ ಹೋಮ, ಬಲಿಶೀಲ ಪ್ರತಿಷ್ಠೆ, ಧ್ವಜ ಕಲಶಾಭಿಷೇಕ ನಡೆದು 7ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಪಾರ್ವತಿ ದೇವರಿಗೆ ಕಲಶಾಭಿಷೇಕ ಮತ್ತು ಮಧ್ಯಾಹ್ನ ಅವತ್ತು ಸಂಜೆ ಬ್ರಹ್ಮಕಲಶಾದಿವಾಸ ಆಗಿ 8ನೇ ತಾರೀಕು ವೈಭವದ ಬ್ರಹ್ಮಕಲಶ ಮತ್ತು 9ನೇ ತಾರೀಕು ರಥೋತ್ಸವ, 10ನೇ ತಾರೀಕು ಕವಟೋದ್ಧರಣೆ ಮತ್ತು 11ನೇ ತಾರೀಕು ನೇಮೋತ್ಸವಗಳ ಮುಖಾಂತರವಾಗಿ ಈ ಬ್ರಹ್ಮಕಲಶ ನಡೆಯಲಿದೆ. ಪರಿಸ್ಥಿತಿ ಅವರು MLA ಅವರು ತುಂಬಾ ಸಹಕಾರ ಮಾಡಿದ್ದಾರೆ. ತನ್ನಿಂದ ಏನಾಗಬೇಕು, ಬ್ರಿಜೇಶ್ ಶರ್ಟ್ ಆಗಿರ್ಬೋದು, ಮತ್ತೆ ಹಿನಾಯಿತಾಲಿ ಆಗಿರ್ಬೋದು, ರಮಣಕೈ ಅವರು ಎಲ್ಲರೂ, ನಾವು ಒಂದೊಬ್ಬರ ಹೆಸರು ತೆಗೆಯಲಿಕ್ಕಿಲ್ಲ. ಯಾಕಂದ್ರೆ ಎಲ್ಲರೂ ನಮಗೆ ಕೈ ಜೋಡಿಸಿದ್ದಾರೆ, ನಾವು ಇದ್ದೇವೆ ಅಂತ. ನಾವು ಕಿಶೋರ್ ಕುಮಾರ್ ಗೊಟ್ಟಾಡಿ ಅವರಾಗಿರ್ಬೋದು, ಈಗ ಐವತ್ತು ಡಿಸೋಜೆ ಸಹಕಾರ ಮಾಡ್ತಾ ಅಂತ ಹೇಳಿದ್ದಾರೆ, ಮಂಜುನಾಥ್ ಭಂಡಾರಿ ಅವರಾಗಿರ್ಬೋದು, ಎಲ್ಲರೂ ನಮಗೆ ಎಲ್ಲರಿಗೂ ತಮ್ಮ ಏನ್ ಇಲ್ಲಿ ಎಲ್ಲರೂ ಬಂದಿದ್ದಾರೆ, ಅವರು ಎಲ್ಲರೂ ತಮಗೆ ನಾವು ಹೇಳ್ತೇವೆ ನಮ್ಮಿಂದ ನಿಮಗೆ ಏನಾಗಬೇಕು ಆ ಪ್ರಕಾರ ನಾವು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಾವು ಒಂದೇ ಹೇಳಿದ್ದಾರೆ ಬರುವಾಗಲೇ, ಇಲ್ಲೆಲ್ಲ ಕೆಲಸ ನೋಡುವಾಗಲೇ ಹೇಳೋದು ನಮ್ಮಿಂದ ಏನಾಗಬೇಕಂತ. ಇವತ್ತು ರಾಕೇಶ್ ಮಲ್ಯಾರ ಆಗಿರ್ಬೋದು, ಅವರು ಕೂಡ ಬರ್ತಾ ಇದ್ದಾರೆ, ಅವರ ಕೆರೆ ಉಂಟು, ಎಲ್ಲ ಜನರದ್ದು. ನಾವು ಇಷ್ಟೇ ಹೇಳುದು, ನಾಗನ ಈ ಪವಿತ್ರ ಕ್ಷೇತ್ರ ಎಲ್ಲ ತಮಗೆಲ್ಲ ಗೊತ್ತಿರುಂಟು. ನಾವು ಇಲ್ಲಿ ಇಷ್ಟ ಕೆಲಸ ಆಗ್ಬೇಕಿದ್ರೆ ಆ ಒಳಗಿನ ಗರ್ಭಗುಡಿಯ ದೇವರ ಆ ಆಶೀರ್ವಾದ ಇಲ್ಲದಿದ್ದರೆ ಖಂಡಿತ ಇಷ್ಟು ಮಾಡಲಿಕ್ಕೆ ಸಾಧ್ಯವಿಲ್ಲ. ದಕ್ಷಿಣ ಕನ್ನಡ ಬೊಕ್ಕ ಉಡುಪು ಜಿಲ್ಲೆಲಿನ ಆಯುಷ್ ಕಾಲೇಜಿನ ನಿಲೆಟ್ ಜನವರಿ 31 ಬೊಕ್ಕ ಫೆಬ್ರವರಿ 1 ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಆಯುಷ್ ಪರ್ಬ ನಡಪರೆ ಉಂಡೊಂದು ಡಾಕ್ಟರ್ ಪದ್ಮಶ್ರೀ ರಾವ್ ಪಂತೆರ. ವೈಜ್ಞಾನಿಕ ಸಮಿತಿ ಸಾರ್ವಜನಿಕ ಸಂಪರ್ಕ ಇಂದಿತ ಜತೆ ಸಂಚಾಲಕಿ ಡಾಕ್ಟರ್ ಪದ್ಮಶ್ರೀ ರಾವ್ ಕುಡ್ಲಾಡು ಸುದ್ದಿ ಕೊಟ್ಟಡು ಪಾತಿರ್ದ ದಕ್ಷಿಣ ಕನ್ನಡ ಬೊಕ್ಕ ಉಡುಪು ಜಿಲ್ಲೆಲಿನ ಆಯುಷ್ ಕಾಲೇಜಿನ ನಿಲೆಟ್ ಜನವರಿ 31 ಬೊಕ್ಕ ಫೆಬ್ರವರಿ 1 ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಆಯುಷ್ ಪರ್ಬ ನಡಪರೆ ಉಂಡೊಂದು ಪಂಡಿರ. ಸಾರ್ವಜನಿಕರಿಗೆ ಜನಜಾಗೃತಿ ಅಭಿಯಾನ, ವೈದ್ಯ ವಿದ್ಯಾರ್ಥಿಗಳಿಗಾದ ವೈಜ್ಞಾನಿಕ ಅಧಿವೇಶನ, ಪೋಸ್ಟರ್ ಪ್ರದರ್ಶನಲದ್ದು ಒಂದುಂಡು. ಇಂಜಿನಿಯರ್ ಪದವಿ ಕಲ್ತಿನಕ್ಲು ಬೇತೆ ಬೇತೆ ವಿದ್ಯಾರ್ಥಿಗಳನ್ನು ಸಾಕಾರಡು ಆಯುಷ್ ಹ್ಯಾಕಥಾನ್ ಬೊಕ್ಕ ಐಡಿಯಾ ಥಾನ್ ನಡಪರೆ ಉಂಡು. ಜೆನ್ಸಿ ವಿದ್ಯಾರ್ಥಿಗಳು ದಿಂಜ ಜನ ಪಾಲ್ದಿತ್ತುನ್ವೆರು. ಮಧುಮೇಹ, ಖಿನ್ನತೆ, ಜೋಕ್ಲಿನ ಆರೋಗ್ಯ ಸಮಸ್ಯೆಲೆಗ್ ಆಯುಷ್ಟು ಎಂಚಿನ ಮಾತ ಪರಿಹಾರಲು ಉಂಡು. ಈ ಮಾತ ಇಚ್ಚಾರಡು ಮಾಹಿತಿ ಕೊರಿಯರುಲ್ಲ. ನಾಡಿ ಪರೀಕ್ಷೆಗೆ ಸೇಸ ವ್ಯವಸ್ಥೆ ಉಂಡು. 2,000 ಜನಕ್ಲಿಗೆ ಧರ್ಮಗು ಈ ಸೌಕರ್ಯ ತಿಕ್ಕರೆಂಡು ಪದ್ಮಶ್ರೀ ರಾವ್ ಪಂಡ್ಯರ. ಆಯುಷ್ ಪ್ರಚಾರ ಮುಖ್ಯಸ್ಥರ ಡಾಕ್ಟರ್ ಕಾರ್ತಿಕ್ ರೈ, ಎಕ್ಸ್ಪೋ ಸಮಿತಿ ಸಂಚಾಲಕರ ಡಾಕ್ಟರ್ ಅಜಿತ್ ಕಾಮತ್ ಸುದ್ದಿ ಕೊಟ್ಟುಡಿತ್ತೇರು. ಆಯುಷ್ ಹಬ್ಬ 2026 TMA ಪೈ ಕನ್ವೆನ್ಷನ್ ಹಾಲಲ್ಲಿ ನಾಡಿದ್ದು ಜನವರಿ 31 ಮತ್ತು ಫೆಬ್ರವರಿ 1 ನಡೀಲಿಕ್ಕಿದೆ. ಈ ಹಬ್ಬದಲ್ಲಿ ಜನಜಾಗೃತಿ ಅಧಿವೇಶನ, ಈ ಜನಸಾಮಾನ್ಯರಿಗೆ ಆಯುಷ್ ಪದ್ಧತಿಗಳ ಬಗ್ಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಆಯುಷ್ ಪದ್ಧತಿಯಲ್ಲಿ ಏನು ಪರಿಹಾರ ಇದೆ, ಈ ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಯುನಾನಿ ಇಂಥ ಆಯುಷ್ ಪದ್ಧತಿಗಳಲ್ಲಿ ಏನು ಪರಿಹಾರ ಇದೆ, ಇದರ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೋಸ್ಕರ ನಾವು ಜನಜಾಗೃತಿ ಅಧಿವೇಶನವನ್ನು ಈ ಆಯುಷ್ ಹಬ್ಬದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಜನಜಾಗೃತಿ ಅಧಿವೇಶನದಲ್ಲಿ ಬಹಳಷ್ಟು ಉಪನ್ಯಾಸಗಳು, ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಬೇಕಾದಂತಹ ಉಪನ್ಯಾಸಗಳು, ಬೇರೆ ಬೇರೆ ಆಯುಷ್ ಪದ್ಧತಿಯಲ್ಲಿ ಏನೆಲ್ಲ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಎನ್ನುವಂತಹ ಒಂದು ತಿಳುವಳಿಕೆಯನ್ನು ಜನಸಾಮಾನ್ಯರಿಗೆ ನೀಡಲಿಕ್ಕಾಗಿ ಬೇರೆ ಬೇರೆ ಕಾಲೇಜಿಂದ, ಬೇರೆ ಬೇರೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿಂದ ಆಯುಷ್ ವೈದ್ಯರುಗಳು ಈ ಉಪನ್ಯಾಸವನ್ನು ನಡೆಸಲಿಕ್ಕಿದ್ದಾರೆ. ಅದೂ ಅಲ್ಲದೆ ಆಯುಷ್ ವೈದ್ಯರುಗಳು, ಪ್ರಾಕ್ಟೀಷನರ್ಸ್ ಅವರು ಕೂಡ ಈ ಉಪನ್ಯಾಸವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಕುಡ್ಲದ ಮಾರ್ನಿಮಿಕಟ್ಟೆ
10 ಸೆಮಿಸ್ಟರ್ನ 7ನೇ ವರ್ಷದ ಸೇವೆ ಆಟ ಈ ಸರ್ತಿ ಕಠಿಣ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಪ್ರಜಾಪ್ರಭುತ್ವ ದಿನಾಚರಣೆದಾನಿ ನಡೆತಂಡ ಶಾಸಕರು ವೇದವ್ಯಾಸ ಕಾಮತ್ ತುಂಬುದ ಮೇಯರ್ ಭಾಸ್ಕರ ಮೈಲಿ ಪ್ರೇಮಾನಂದ ಶೆಟ್ಟಿ ಭಿನ್ನರಾದ ಈ ಪೊರ್ತೊಡಿತ್ತೇರು. ಕುಡ್ಲದ ಮಾರ್ನಿಮಿಕಟ್ಟೆ 10 ಸೆಮಿಸ್ಟರ್ ವರ್ಷಲ ಪ್ರಜಾಪ್ರಭುತ್ವ ದಿನಾಚರಣೆದಾನಿ ಜನವರಿ 25 ಮಾರ್ನಿಮಿಕಟ್ಟೆದ ರೈಲು ಮೇಲ್ಸಂಕದ ಕೈತಲು ಸೇವೆ ಆಟ ನಡಪ ಒಂದು ಬೈತೇರು. 7ನೇ ವರ್ಷ ಈ ಸರ್ತಿ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿರ್ದು ಶ್ರೀದೇವಿ ಮಹಾತ್ಮೆ ಪ್ರಸಂಗದ ಆಟ ಗುಬ್ಬೈರು. ಬೈಯಗ್ ಚೌಕಿ ಪೂಜೆ ಕರೆತದ ಆಟ ಸುರುವಾಂಡ್ ಸಮಾಜದ ಬೇತೆ ಬೇತೆ ವಲಯದ ನಾಯಕರು ಭಕ್ತಿರ ಮೇಳದ ದೇವಿರನ ಪ್ರಸಾದದ ತೊಂಡೆರ. ಶಾಸಕರು ವೇದವ್ಯಾಸ ಡಿ ಕಾಮತ್ ಈ ಪುರ್ತುಡು ಬತ್ತದ ಪ್ರಸಾದದ ತೊಂಡೆರ. ದುಂಬುದ ಮೇಯರ್ಲಾಯಿನ ಭಾಸ್ಕರ ಮೈಲಿ ಪ್ರೇಮಾನಂದ ಶೆಟ್ಟಿ ತುಡರ ಬುಲ್ಪು ಪತ್ತಾದ ಕಾರ್ಯಕ್ರಮ ಉದಿಪಾನ ಮಲ್ತಿರ. ಸೇವೆ ಆಟ ನಡಪಾಯಿರ ಜಾಗೆ ಕುರಿತು ಸಾಕರ ಕುರ್ನ ಎ ರಮೇಶ್ ಸುವರ್ಣ ತವರ ಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ತಿರ. ಮಾಡರ್ನ್ ಬೆಡ್ ಹೌಸ್ದ ಪ್ರಶಾಂತ್ ರಾವ್, ರಮಾನಂದ ರಾವ್, MS ಕೋಟ್ಯಾನ್ ಕಂಚಿಲ್, ಕಿರಣ್ ಕುಮಾರ್ ಚಿಲಿಂಬಿ, ಪ್ರಕಾಶ್ ಬೋಳರ, ನೀಲಯ್ಯ ಎಂ ಅಗರಿ, ಸುಧಾಕರ ಕರ್ಕೆರ, ಸಂಪತ್ ಕುಮಾರ್ ಇಂಚ ಮಾರ್ನಿಮಿಕಟ್ಟೆ 10 ಸಮಸ್ಯೆರು ಈ ಪೊರ್ತೊಡಿತ್ತೇರು. ತೊಡ್ಡೆ ಗಡ್ಡದಾರ ಪಂಡೆ ಪುದರ್ಪುಯಿನ ಗ್ರಾಮೀಣ ಭಾಗದ ಹವ್ಯಾಸಿ ವರದಿಗಾರರ್ಲಾದ ಪುನಃ ಪುತ್ತೂರದ ಕುಮಾರ್ ಪೆರ್ನಾಜರೆಗೆ ಪುತ್ತೂರದ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಸಮಿತಿ ಸಮ್ಮಾನದ ಮರ್ಯಾದೆ ಮಲ್ದಡ. ಪುತ್ತೂರದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರ್ಕಂಡೋಡ್ ನಡೆದಿನ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಲೋಡು ಕಂಬಳ ಸಮಿತಿ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತಂಡ. ಐಟೂರಿ ಸಾಧಕರ ತೊಡ್ಡೆಗಡ್ಡದಾರಂದು ಪುದರ್ಪುಯಿನ ಕುಮಾರ್ ಪೆರ್ನಾಜೆ ತೊಡ್ಡೆ ಕೃಷಿ ವಿಶಿಷ್ಟ ಬರವು ಸಂಶೋಧನೆ ಬೋರ್ಡ್ ದ್ರಾವಣ ಟೆಕ್ನಿಕ್ ರಾಷ್ಟ್ರೀಯ ಪ್ರಶಸ್ತಿ ಮಂಗನ ಉಪದ್ರ ಪತ್ತಡ್ದಿಯರ ಬಿಡಿ ಸಂಶೋಧನೆದ ಸಾಧಕರ ಪರಿಸರ ಒರಿಪುಗಾದ ಸಿಮೆಂಟ್ ಸೀಟಡ್ ತೊಡ್ಡೆಪೆಟ್ಟಿಗೆ ದೈಮರ್ತಲಿನ ಪಾಕ ಬರವುಲಿನ ನಾಡೋರ್ಮೆದ ಪತ್ರಿಕೆಲೆಗೂ ಕುರೊಂದು ಗ್ರಾಮೀಣ ಭಾಗದ ಹವ್ಯಾಸಿ ವರದಿಗಾರರಾದ ಸ್ವರಸಿಂಚನ ಕಲಾಕೂಟದ ಸಂಗೀತನು ಪ್ರಸಾರ ಮಲ್ಪನೇಟ್ ಸಂದಾಯಿನ ಭಾರಿ ಸೇವೆಲಿನ ಗುರ್ತ ಮಲ್ತದ ಕುಮಾರ್ ಪೆರ್ನಾಜರೆಗೆ ಈ ಸಮ್ಮಾನ ಸಂದದಂಡ. ಕಂಬಳ ಸಮಿತಿದ ಮರ್ಯಾದೆ ಗುರ್ಕಾರ್ಯರಾಯನ ವಿನಯ್ ಕುಮಾರ್ ಸೊರಕೆ, ಶಕುಂತಳಾ ಟಿ ಶೆಟ್ಟಿ ಇಂಚ ಬಿನ್ನೆರ್ನ ಒಟ್ಟು ಸಿರಿಗೆಡು ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ರೈ ಲೀಸ್ಡ್ ಗುರ್ಕಾರ್ಮೆ ವಹಿಸಿದ ಸಮ್ಮಾನದ ಮರ್ಯಾದೆ ಮಲ್ತೆರ. ಸಿನಿಮಾ ನಿರ್ದೇಶಕರ ರಾಜೇಂದ್ರ ಸಿಂಗ್ ಬಾಬು ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಸಮಿತಿದ ಪಣವದ ಗುರ್ಕಾರ್ಯರುವಕ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರ ಪಂಜಗುಡ್ಡೆ ಈಶ್ವರ ಭಟ್, ತೀರ್ಪುಗಾರ್ಯರ ಗುಣಪಾಲ ಕಡಂಬ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಜಿಲ್ಲಾ ಕಾಂಗ್ರೆಸ್ ಮಾಹಿತಿದಾರರ ಮೊಹಮ್ಮದ್ ಬಡಗನ್ನೂರು, ಮೌರೀಸ್ ಮಸ್ಕರೇನಸ್, MS ಮೊಹಮ್ಮದ್, ಮಲ್ಲಿಕಾ ಪಕ್ಕಳ ಇಂಚ ಬೇತೆ ಬೇತೆ ವಲಯದ ನಾಯಕರ ಕಂಬಳ ಸಮಿತಿ ಕಾರ್ಯಂತರ ಗುರ್ಕಾರ್ಯರ ಚಂದ್ರಾಜ್ ಶೆಟ್ಟಿ, ಪ್ರಧಾನ ಕಾರ್ಯಂತರ ದಿನೇಶ್ ಕುಲ್ಲಾಲ್, ಸಂಚಾಲಕರು ವಸಂತಕುಮಾರ್ ರೈ ದುಗ್ಗಳ ಈ ಪುರ್ತಡಿತ್ತರ. ನಿರಂಜನ ರೈ ಮಠ ಅಂತ ಒಟ್ಟು ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ಏತೆ ಒಂಜಿ ಪ್ರಕಟಣೆ.
ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕದ ಚಿಪ್ಪಾರ್ ಅಮೀರಿ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿ ಜಾತ್ರೆ ಜನವರಿ 31 ಶನಿವಾರ ನಡಪುಂಡು ಆನಿಕಂಡು 1 ಗಂಟೆಗೆ ಸತ್ಯನಾರಾಯಣ ದೇವರನ ಪೂಜೆ 11:30 ಭಂಡಾರ ಹಿಡ್ದು ಬಯ್ಯನಾಲರಿಗೂ ಕೊಡಮಂದಾಯ ದೈವದ ನೇಮ ರಾತ್ರಿ 8 ಬೆಮ್ಮೆರೆ ಬಲಿ ಆದ ಬೈದೇರ್ಲು ಗರಡಿ ಜತ್ತದ ನೇಮ ರಾತ್ರಿ 11 ಮಾಯಂದಲ್ ದರ್ಶನ ಮನದಾನಿ ಪುಲ್ಯಕಾಂಡ ಬೈದೇರ್ಲು ಸುರಿಯಪಾಡು ನಡಪರೆ ಉಂಡೊಂದು ಪ್ರಕಟಣೆ ತೆರಿಪಾದಿರ ಎಡೆಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಇದೇ ಪುರ್ತುಗ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು